ಕುಂದಾಪುರ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ನಡೆದಿದೆ. ಪಾಲನಾ ವರದಿ ವಿಚಾರವಾಗಿ ಗಲಾಟೆಯಿಂದಲೇ ಸಭೆ ಆರಂಭವಾಗಿದೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತಿದ್ದುಪಡಿ ವಿಚಾರದಲ್ಲಿ ಗದ್ದಲ ಕೂಡ ನಡೆಯಿತು. ಸಭೆಯಲ್ಲಿ ಹೆಂಗವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅವಮಾನ ಮಾಡಲಾಗಿದೆ. ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರಿತು ಪ್ರಶ್ನಿಸಿದ್ದೇ ತಪ್ಪು ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಸದಸ್ಯ. ನೀವು ಕುಳಿತುಕೊಳ್ಳಿ, ಪ್ರಶ್ನೆ ಮಾಡಬೇಡಿ ಎಂದು ಅವಮಾನ ಮಾಡಿದ್ದಾರೆ. ಬೇಸರಗೊಂಡು ಹೊರ ನಡೆದಿದ್ದಾರೆ ಹೆಂಗವಳ್ಳಿ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ. ಕಾಂಗ್ರೆಸ್ ಸದಸ್ಯರ ಗೂಂಡಾವರ್ತನೆ ವಿಚಾರವಾಗಿ ಸಭೆಯಲ್ಲಿ ಮತ್ತೆ ಗದ್ದಲ ನಡೆಯಿತು. ಅಲ್ಲ ಮೇಡಮ್, ನಿಮ್ಗೆ ಉತ್ತರ ಬೇಕು, ಬನ್ನಿ. ಅಲ್ಲ ಮೇಡಮ್, ನಾನು ನಿಮ್ಮ ತಾಲೂಕ್ ಪಂಚಾಯತ್ ಪತ್ರಕರ್ತರಾಗಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅನಿವಾರ್ಯವಾಗಿ ನಾನು ಮಾತಾಡಬೇಕಾಗಿದೆ. ನೀವು ಒಬ್ಬರು ತಾಲೂಕ್ ಪಂಚಾಯತ್ ನಲ್ಲಿ ಈಗ